ರೀ 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 ಏನೇ ಈ ಥರ ಕೂಗ್ಕೆಂಬ್ತಿದ್ಯಲ್ಲ, ಏನು ಹೇಳೋದೇನು? ರೀ ಮತ್ತೀಗ ಇವತ್ತು ಹೋಗಿ ಟ್ಯಾಂಕ್ ಹತ್ರ ನೀವೇ ನೀರು ಹಿಡ್ಕೊಂಬರ್ರಿ ಹೋಗಿ. ಏನು? ನಾನು ನೀರು ಹಿಡ್ಕೊಂಬರನೆ? ಹೋಗೆ ಕಂಡೆವ್ರೆ. ನೀನು ಬಿಟ್ಬಿಟ್ರೆ ಎಲ್ಲ ಕೆಲಸನ ನಂತಾಗೆ ಮಾಡಿಸ್ತೀಯ ಬಿಡು. ಇವತ್ತು ನೀರು ಹಿಡ್ಕೊಂಬ ಅಂತೀಯ, ನಾಳೆಗೆ ನೆಲ ಒರೆಸೋ ಅಂತೀಯ, ಇನ್ನೊಂದು ದಿನ ಕಸ ಗುಡಿಸೋ ಅಂಚ, ಇನ್ನೊಂದು ದಿನ ಬಿಟ್ಟರೆ ಬಟ್ಟೆನೇ ಒಗಿ ಅಂತೀಯ. ಸರಿಯಾದಳು ನೀನು. ನಾನು ನೀರು ತರಲ್ಲ ಏನು ತರಲ್ಲ, ಹೋಗಿ ತಗೊಂಬೋಗಿ ನೀನೇ ಹೋಗಿ. ಏನಾಗುತ್ತೆ? ನೀವೇನು ಬದುಕು ಮಾಡಬಾರ್ದಾ? ನೀವು ಕೆಲಸ ಮಾಡಬಾರ್ದಾ? ನೀರು ತಂದ್ರೇನು ಸೌದು ಹೋಗ್ತೀರಾ ನೀವು? ಕಷ್ಟ ಬಂದಾಗ ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಎಲ್ಲ ಎಷ್ಟು ಅಂತ ಮಾಡಲಿ ನಾನು? ಬೆಳಿಗ್ಗೆ ಎದ್ದು ನಿಮಗೆಲ್ಲ ತಿಂಡಿ ರೆಡಿ ಮಾಡಿಕೊಟ್ಟು ನೆಲ ಒರೆಸಿ ಕಸ ಗುಡಿಸಿ ಎಷ್ಟೆಲ್ಲ ಕೆಲಸ ಇರುತ್ತೆ. ನೀವು ₹1 ಕೆಲಸ ಮಾಡ್ತೀರಾ? ಏನು ಮಾಡಲ್ಲ. ತಿಂಡಿ ತಿಂತೀರಾ, ಸುಮ್ಮನೆ ಕೂತ್ಕೊಂತೀರಾ. ತಿಂಡಿ ತಿಂತೀರಾ, ಸುಮ್ಮನೆ ಕೂತ್ಕೋತೀರಾ. ಏನು ಕೆಲಸ ಮಾಡೋದಿಲ್ಲ, ಏನೂ ಇಲ್ಲ. ಏನೇ ಬತ್ತ ನಾಲ್ಗೆ ಜಾಸ್ತಿ ಉದ್ದ ಆಯ್ತು ನಿಂದು. ಏನು ಇಷ್ಟು ದಿನ ನನ್ನ ಮಾತು ಕೇಳಿರಿ ಎದ್ರುಕೊಂಡು ಸುಮ್ಮನೆ ಕೂತ್ಕೊತಿದ್ದೆ, ಇವಾಗ ಏನು ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ? ಗಂಡಸ್ರು ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು, ಹೆಂಗಸ್ರು ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ನೀನು ಅದನ್ನು ಮಾಡು, ನೀನು ಇದನ್ನು ಮಾಡು ಅಂದರೆ ಸರಿಯಾಗಿರಲ್ಲ ನೋಡು. ನಿನಗೆ ಲೂಸ್ ಕೊಟ್ಟಿದ್ದೆ, ತಪ್ಪಾಗೈತೆ ನಾನು. ಓಹೋ, ಏನು ಲೂಸ್ ಕೊಟ್ಟಿದ್ದೀರಾ ನೀವು? ಹಂಗಾದ್ರೆ ನಿಮಗೆ ನೀರು ತಗೊಂಬನ್ನಿ ಎಂಬುದೇ ತಪ್ಪಾ? ಅದು ಹೋಗಿ ಹೆಂಗಸರು ತರಬೇಕಾ ನೀರು, ಕುಡಿಯೋ ನೀರು? ನನ್ನ ಕೈಲಿ ಆಗಲ್ಲ, ನೀವೇ ತಗೊಂಬನ್ನಿ ಹೋಗಿ. ಅದು ಗಾಡೀಲಿ ಹೋಗಿ ತಗೊಂಬರೋಕ್ಕೆ ನಿಮ್ಗೆ ಇಷ್ಟೊಂದು ಕಷ್ಟ ಆಗ್ತೈತೆ ಅಂದರೆ, ನಮಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತೀನಿ, ನಮಗಿನ್ನೆಷ್ಟು ಸುಸ್ತಾಗಬೇಕು? ಯೋಚನೆ ಮಾಡ್ಬೇಕು ಸ್ವಲ್ಪ ನೀವು. ನಾನೇನು ನಿಮ್ಮ ಎದುರಿಗೆ ಮಾತಾಡ್ತಿಲ್ಲ, ನಿಮ್ಮನ್ನೇನು ನಾವೇನು ದ್ವೇಷ ಮಾಡ್ತಿಲ್ಲ, ನೀವೇ ಮಾಡ್ತಿರೋದು ನನಗೆ ದ್ವೇಷನ. ಸುಮ್ಮನೆ ಮಾತ್ಕು ಬೈದ್ರೆ ಸುಮ್ಮನೆ ಕೂತ್ಕೊಂಡಿರ್ತೀರ. ಹೋಗೊಂದು ಬಿನ್ಗೆ ನೀರು ತಗೊಂಬನ್ರಿ ಅಂತಾರಲ್ಲ ನೀವು. ಯಾಕಲ್ಲ ರಾಮ? ಯಾಕ ಸೀತಮ್ಮನ ಮೇಲೆ ಹಂಗೆ ಜಗಳಕ್ಕೆ ಹೋಗ್ತಿದ್ಯೋ? ನಿನ್ಗೇನು ಮಾಡಕ್ಕೆ ಏನು ಕೆಲಸ ಇಲ್ವೇ? ಯಾಕ ಮಗ ಹಂಗೆ ಬೈತಿದ್ಯಾ ನೋಡಿ, ಸಪ್ಪಗೆ ನಿಂತವಳೆ, ಏನು ಬೈದಿ? ಅಲ್ಲ ಕಣಮ್ಮ, ಮತ್ತೆ ನಾನೇನು ಬದುಕು ಮಾಡಲ್ವಂತೆ, ಸೋಮಾರಿ ಅಂತೆ, ಸುಮ್ಮ ಕುಕಂಬ್ತೀನಂತೆ. ಅದಾಳಾಗ ಹೋಗ್ಲಿ, ಬಿಂದಿಗೆ ಮುಂದ್ಕಿಕ್ಕಿ ಹೋಗಿ ಕುಡಿಯೋ ನೀರು ತಕೊಂಬಂತಾನ ಹೇಳ್ತಾಳೆ ನೋಡು. ಟ್ಯಾಂಕಿ ತಕೋಗಿ ನಾನು ಕುಡಿಯೋ ನೀರು ತರಕಾಕೈತೆ. ಅಲ್ಲೆಲ್ಲ ಊರಾಗೆಲ್ಲ ಗಂಡಸ್ರು ಏನ್ಕಮ್ಮನ? ಇವ್ ನೋಡಿ ಹೆಣ್ತಿ ಮಾತು ಕೇಳ್ಕೊಂಡು ಬಿಂದಿಗೆ ತಂದೆ ಒಂದು ನೀರು ತಗೊಂಡೋಕೆ ಅಂತ ಆಡ್ಕೊಂಬಲ್ವೆ ನನ್ನ? ಇವಳಿಗೆ ಅಷ್ಟು ಗೊತ್ತಾಗೋದು ಬೇಡವೆ? ನಾನು ನೀರು ತರ್ಬೇಕಂತ ನೋಡಮ್ಮ. ನಾನು ಮರ್ಯಾದೆಗೆ ಹಂಚ್ಕೊಂಡ್ ಬದುಕಂತ ಮನುಷ್ಯ ನಾನು. ಮರ್ಯಾದೆ ರಾಮಣ್ಣ ಅಂತಾರೆ ನನ್ನ ಊರಾಗಿ. ಇವಳು ಹೇಳಿಳು ಅಂತ ನಾನು ನೀರು ತಗೊಂಬರಕಾಕೈತೆ ಹೋಗಿ? ಅಲ್ಲ ಕಣತ್ತೆ, ಬೆಂಗಳೂರಾಗಿದ್ವಲ್ಲ ನಾವು ಮೊದಲು. ಬೆಂಗಳೂರಾಗಿರ್ಬೇಕಾದ್ರೆ ಇವರೇ ಹೋಗಿ ನೀರು ತಗೊಂಬರೋರು, ತರಕಾರಿ ತಗೊಂಬರೋರು. ನನಗೆ ಹುಷಾರಿಲ್ಲ ಅಂದರೆ ಇವರೇ ಅಡುಗೆ ಮಾಡೋರು, ಚಪಾತಿ ಮಾಡೋರು, ಚಿತ್ರಾನ್ನ ಮಾಡೋರು, ಸಾಂಬಾರು ಮಾಡೋರು, ಎಲ್ಲನೂ ಮಾಡ್ಕೊಡೋರು. ಆದರೆ ಊರಿಗೆ ಬಂದ್ವಲ್ಲ, ಕೊರೋನಾ ಆದ್ಮೇಲೆ ಊರಿಗೆ ಬಂದ್ವಲ್ಲ, ಅವಾಗಿಂದನೂ ಈ ಬುದ್ಧಿ ಕಲ್ತ್ಕೊಂಡವ್ರು ನೋಡತ್ತೆ ಇವರು. ಬೆಂಗಳೂರಾಗಿದ್ದ ಒಂದು ಬದುಕು ಮಾಡೋದು, ಇಲ್ಲಿದ್ದ ಒಂದು ಬದುಕು ಮಾಡೋದು. ಯಾಕೆ ಮಾಡ್ಬೇಕಾ ಥರನ? ಇಲ್ಲೂ ಬದುಕು ಮಾಡಲಿ ಹೇಳಿ. ಯಾರೇನಂದ್ರೆ ಏನಾಗುತ್ತೆ? ಊರಲ್ಲೇ ಆಡ್ಕತ್ತಾರೆ ಅಂತ ಹೇಳ್ಬಿಟ್ಟು ಮನೇಲಿ ಬದುಕು ಮಾಡ್ದಂಗೆ ಇರೋಕ್ಕಾಗುತ್ತಾ? ಏನೇ ನಮ್ಮ ಅಮ್ಮನ ಹತ್ರನೇ ಹೋಗಿ ನನ್ನ ಬಗ್ಗೆ ಚಾಡಿ ಹೇಳ್ತಿದ್ಯಾ? ನಮ್ಮ ಅಮ್ಮಗೂ ನನಗೂ ಎತ್ತು ಕಟ್ತಿದ್ಯೇನೆ? ನೀನು ಮನೆ ಒಡೆಯೋ ಕೆಲಸ ಮಾಡ್ತಿದ್ಯಾ? ಮನೆಯಾಳಿ ನೀನು. ಹಿಂಗೆ ಮುಂದುವರೆದ್ರೆ ಸರಿ ಇರಲ್ಲ ನೋಡು ಸೀತಾ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಎಲ್ಲ ಬದುಕು ನಾನೇ ಮಾಡಬೇಕಾಗುತ್ತಾ? ನಾನು ಮಾಡಲ್ಲ, ನಾನು ಏನು ಮಾಡಿದ್ರು ಮಾಡಲ್ಲ ನನ್ನ ಬದುಕ. ನಮ್ಮ ಅಮ್ಮಗೆ ಹೇಳಿದ್ರು ಅಷ್ಟೇ, ಯಾರಿಗೆ ಹೇಳಿದ್ರು ಅಷ್ಟೇ. ನಮ್ಮ ಅಮ್ಮನ ಹತ್ರ ನನ್ನ ಬಗ್ಗೆ ಚಾಡಿ ಹೇಳ್ತಿದ್ಯಾ? ನೋಡಿದ್ರ ಅತ್ತೆ, ಇವ್ರೇನು ಎಂತೆಂತ ಮಾತಾಡ್ತಾರೆ ನೋಡಿದ್ರ ನೀವು? ನಾನು ನಿಮ್ಗೂ ಅವ್ರಿಗೂ ಎತ್ತು ಕಟ್ತಾ ಇದ್ದೀನ? ಅವ್ರ ಬಗ್ಗೆ ನಿಮ್ಮ ಹತ್ರ ಬಂದು ಚಾಡಿ ಹೇಳ್ತಾ ಇದ್ದೀನ? ಅವ್ರು ಏನು ಕೆಲಸ ಮಾಡಲ್ಲ ಅಂತ ತಾನೇ ನಿಮ್ಮ ಹತ್ರ ಹೇಳ್ತಿರೋದು? ಬರೀ ಹಿಂಗೆ ಕಣತ್ತೆ, ಯಾವಾಗಲೂ ಅಷ್ಟೇ. ಬೆಂಗಳೂರಾಗಿದ್ದಾಗಲೂ ಒಂದೊಂದ್ಸಲಿ ಹಿಂಗೆ ಅದು ಇದು ಹೇಳ್ಕೊಂಡು ಬರೀ ನನ್ನ ಮೇಲೆ ಚಾಡಿನೇ ಹೇಳ್ಕೊಂಡು ಬರೀ ಜಗಳ ಮಾಡಾರತ್ತೆ. ಒಂದು ಕೆಲಸ ಅಂತೂ ಮಾಡ್ತಿರ್ಲಿಲ್ಲ, ಎಲ್ಲ ಕೆಲಸ ನಾನೇ ಮಾಡಿದ್ರು ಇವ್ರು ನನ್ನ ಮೇಲೆ ಜಗಳ ಮಾಡ್ತಾರೆ. ಏನು ಮಾಡ್ಬೇಕತ್ತೆ ಈಗ ನಾನು? ನನ್ಗಂತೂ ಸಾಕಾಗಿ ಹೋಗಿದೆ ಅತ್ತೆ. ಅಳ್ಬೇಡ, ಸುಮ್ಕಿರಮ್ಮ ನೀನು. ನೀನು ಯಾಕೆ ಹಿಂಗೆ ಮಾತುಗಳ್ತೀಯ? ಅವನು ಅಂತಾನಂಬೋದು ಗೊತ್ತು ತಾನೆ ನಿನಗೆ. ಸುಮ್ಕಿರು, ಅಳ್ಬೇಡ. ಹೆಣ್ಮಕ್ಳು ಮನೆಗೆ ಕಣ್ಣೀರು ಹಾಕ್ಬಾರ್ದು, ಸುಮ್ಕಿರು. ವರಮಹಾಲಕ್ಷ್ಮಿ ಹಬ್ಬ ಆಯ್ತು ಮೊನ್ನೆ ದಿನ, ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು, ಸುಮ್ಕಿರಮ್ಮ. ಅಲ್ವಲ್ಲ ರಾಮ, ಊರಾಗ ನಿನ್ನ ಮರ್ಯಾದೆ ರಾಮಣ್ಣ ಅಂತಾರೆ. ಅದು ನಮ್ಮ ಮನೆಗೆ ಉಳಿಸ್ಕೋಬೇಕು ತಾನೆ ನೀನು? ಹೊರಗೆ ಹೋದ್ರೆ ಇಸ್ತ್ರಿ ಆಗಿರೋ ಅಂಗಿ ಬೇಕು, ಇಸ್ತ್ರಿ ಆಗಿರೋ ಪಂಜೆ ಬೇಕು, ಮೀಸೆ ಮ್ಯಾಕ್ ತಿರುಗಿರ್ಬೇಕು, ದಿನ ನೀರು ಒಯ್ಕೋಬೇಕು, ಎಲ್ಲನೂ ಶಿಸ್ತಾಗ್ಬೇಕು ನಿಂಗೆ. ಆದರೆ ಮನೆಗೆ ಮಾತ್ರ ಒಂದು ಹತ್ಲು ಕಡ್ಡಿ ತದಿಕ್ ತಾತ ಹಾಕಂಗಿಲ್ಲ, ನೀನು ಕೆಲಸ ಮಾಡಂಗಿಲ್ಲ. ಹೆಂಗೆ ಹಾಕೈತಿದೆ ಹಿಂಗಾದ್ರೆ?
ಮನೆಗೂ ಬದುಕು ಮಾಡ್ಬೇಕು, ಹೊರಗಡೆನೂ ಜನತೆಗೆ ಹೆಸರು ಉಳಿಸ್ಕೋಬೇಕು. ಅದನ್ನ ಬಿಟ್ಟು ಮನೆಗೆ ಹೆಂಡತಿ ಮೇಲೆ ಜಗಳ ಮಾಡ್ಕೊಂಡು ಊರರ್ತೆಗೆಲ್ಲನ ಮರ್ಯಾದೆ ರಾಮಣ್ಣ ಅಂತ ಅನ್ನಿಸ್ಕೊಂಡ್ರೆ ಏನು ಕಾಕಾಯ್ತ ಸಾರ್ಥಕ? ಹೋಗಿ ಹೋಗೊಂದು ಬನ್ಗೆ ನೀರು ತಗೊಂಬ ಹೋಗಿ, ಏನೇನೇನು ಸೌದೋಗಲ್ಲ. ಏ ಐತೆ ಕಣೆ, ನಮ್ಮ ಅಮ್ಮಗೆ ಹೇಳಿ ನನ್ನ ಬಯಸ್ತಿದ್ಯಲ್ವಾ, ಐತೆ ನಿನಗೆ. ಇವತ್ತು ಹೋಗಿ ನೀರು ತಗೊಂಬತ್ತೀನಿ. ನಾಳೆ ದಿನ ಏನಾದರೂ ನೀರು ತಗೊಂಬ, ಅದನ್ನ ತಾಂಬ ಇದನ್ನ ತಾಂಬ ತರಕಾರಿ ಹೆಚ್ಚು ಅಂತಂದರೆ ನೋಡು ಸರಿಯಾಗಿರಲ್ಲ. ಏನೋ ಹೋಗ್ಲಿ ಪಾಪ ಅಂತ ಬೆಂಗಳೂರಾಗೆ ಬದುಕು ಮಾಡ್ಕೊಂಡು ಕೊಟ್ರೆ ಇವಾಗ ಅದನ್ನೇನ ನೀನು ರೂಢಿ ಮಾಡ್ಕೊಂಡಿದ್ಯಾ? ಹಳ್ಳಿಗೆ ಬಂದಾಗಲೂ ನಾನು ಬದುಕು ಮಾಡ್ಬೇಕಾ ನಿನಗೆ? ನಾನು ಮಾಡಲ್ಲ. ನಿನಗೆ ಈ ಬದುಕು ಬಿಟ್ಟರೆ ಬೇರೆ ಏನೇ ಕೆಲಸ ಐತೆ ನಿನಗೆ? ನಾನಂದರೆ ಬ್ಯಾಂಕಿಂತಕ್ಕೆ ಹೋಗ್ಬೇಕು, ಇಲ್ಲಿ ತೋಟ ನೋಡ್ಕೋಬೇಕು, ಶಿರಾಕ್ ಹೋಗ್ಬೇಕು, ಇಷ್ಟೆಲ್ಲ ಕೆಲಸ ಐತಿ. ಅದ್ರ ಮಧ್ಯೆ ನಾನು ಹೋಗಿ ನೀರನ್ನು ತರೋಕ್ಕಾಗುತ್ತಾ? ನಾನು ತರಲ್ಲ ಕಣೆ. ಇವತ್ತೇ ಲಾಸ್ಟು. ಇನ್ನೊಂದು ದಿನ ನಾನು ನೀರು ತರಲ್ಲ ಅಷ್ಟೇ. ನೀವು ನೀರನ್ನು ತರಬೇಡಿ, ಏನು ತರಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ನೀವು ಸೋಫಾದ ಮೇಲೆ ಕಾಲ್ ಹಾಕೊಂಡು ಕಾಲು ಅಳ್ಳಾಡಿಸ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡಿ. ನಾನು ಎಲ್ಲ ಬದುಕು ಮಾಡ್ಕೊಂಡು ಹಾಳಾಗಿ ಹೋಗ್ತೀನಿ. ನಮ್ಮ ಅಪ್ಪರ ಮನೇಲಿದ್ದಾಗ ನಾನು ಒಂದು ಕೆಲಸ ಮಾಡ್ತಿರ್ಲಿಲ್ಲ, ಈ ಥರದ್ದೊಂದು ಕೆಲಸ ಮಾಡ್ತಿರ್ಲಿಲ್ಲ, ಅಡುಗೆ ಮಾಡ್ತಿರ್ಲಿಲ್ಲ, ನೀರು ತರ್ತಿರ್ಲಿಲ್ಲ, ಏನು ಕೆಲಸ ಮಾಡ್ತಿರ್ಲಿಲ್ಲ. ಬರೀ ಕಾಲೇಜ್ಗೆ ಹೋಗೋದು ಮನೆಗೆ ಬರೋದು ಮಾಡ್ತಿದ್ದೆ. ಈ ಮನೆಗೆ ಬಂದು ನಾನಂತೂ ಹಾಳಾಗಿ ಹೋದೆ. ಹೋಗ್ರತ್ತ. ಓಹ್, ಏನು ಇವ್ರ ಅಪ್ಪ ದೊಡ್ಡ ಕೋಟ್ಯಾಧೀಶ್ವರ? ಇವ್ರ ಅಪ್ಪರ ಮನೇಲಿ ಏನು ಕೆಲಸ ಮಾಡ್ತಿರ್ಲವಂತೆ. ನಿಮ್ಮ ಅಪ್ಪರ ಮನೆಗೆ ಮಾಡಲಿಲ್ಲ ಅಂದರೆ ಗಂಡೂರ ಮನೆಗೆ ಬಂದಾಗ ಮಾಡಲೇಬೇಕಣೆ, ಮಾಡೇ ಕಂಡೆವ್ರೆ. ಬಂದ್ಬಿಟ್ಲಿಲ್ಲ ನನಗೆ ಹೇಳಕ್ಕಿಲ್ಲಿ. ನಮ್ಮ ಅಪ್ಪರ ಮನೆಗೆ ನಾನು ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಇಲ್ಲಿ ಮಾಡ್ತೀನಿ ಅಂತ. ನಿಮ್ಮ ಅಪ್ಪರ ಮನೆಗೆ ಮಾಡಲಿಲ್ಲ ಅಂದರೆ ಇಲ್ಲಿ ಮಾಡು, ನಮ್ಮ ಮನೆಗೆ ಯಾರು ಕೆಲಸ ಮಾಡೋರಿಲ್ಲ, ಮಾಡಲೇಬೇಕು ನೀನು. ನೋಡಿ, ನಾಲ್ಗೆ ಸ್ವಲ್ಪ ಬಿಗಿ ಹಿಡ್ಕೊಂಡ್ ಮಾತಾಡಿ. ಹೆಂಡತಿ ಅಂದ್ರೆ ಏನು ಸದ್ರ ತಿಳ್ಕೊಂಡಿದ್ದೀರಾ ನೀವು? ಅಷ್ಟೊಂದು ಸುಲಭ ಮಾಡ್ಕೊಂಡಿದ್ದೀರಾ? ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಗಿಚ್ಕೊಂಡಿರೇ ಅಂದ್ರೆ ನಂಗೆ ಸರಿ ಹೋಗಕ್ಕಿಲ್ಲ. ನಮ್ಮ ಅಪ್ಪಗೆ ಹೇಳ್ತೀನಿ ಅಷ್ಟೇ. ಏನು ಬಂದ್ಬಿಟ್ರಿ ಇಲ್ಲಿ ಮುಚ್ಕೊಂಡಿರಿ ಅನ್ನೋಕೆ? ನಿಮ್ದು ಎಷ್ಟೈತೋ ಅಷ್ಟು ನೋಡ್ಕೊಳ್ಳಿ. ಏ ರಾಮ, ಅಮ್ಮಣ್ಣಿ ಸೀತಮ್ಮ, ಯಾಕ್ರಮಣಿ ಅಂದಿನ ಕಿತ್ತಾಡ್ತೀರಾ? ನಾನಿನ್ನೂ ಜೀವಂತವಾಗಿದ್ದೀನಿ. ನಾನು ಇದ್ದಂಗ್ಲೆ ನೀವಿಬ್ರು ಹಿಂಗೆ ಕಿತ್ತಾಡ್ತಿರಲ್ಲ, ನಾನೇನೋ ಕಣ್ಣು ಮುಚ್ಕೊಂಡ್ರೆ ನಾನು ಸತ್ತೋದ್ರೆ ನೀವು ದಿನ ಪರದಾಡ್ಕೊಂಡು ದೂರ ಬಾಗಿಲು ಮಾಡ್ತೀರ. ಮಾನ ಮರ್ಯಾದೆ ಅಲ್ಲ ಮನೆದ. ಈಗ ನೀರು ತರ್ಬೇಕು ತಾನೆ, ನಾನೇ ತತ್ತೀನಿ, ಸುಮ್ಕಿರಿ. ಅಯ್ಯ ಒಂದು ಬಿನ್ಗೆ ನೀರು ತರಕ್ ಹಂಗೇನ ಇಬ್ರು ಇಷ್ಟೊಂದೆ ಪರದಾಡೋದು ನೀವು ಗಂಡ ಹೇಳ್ತೀನ? ಅವರ ತಾಸಿಗೆ. ಅಮ್ಮ ನೀನೇನು ತರಬೇಡ, ಸುಮ್ಕಿರು, ನಾನೇ ಹೋಗಿ ತಗೊಂಬತ್ತೀನಿ ನೀರ. ಬೇಡ ಬಿಡಿ, ನಾನೇ ತಗೊಂಬತ್ತೀನಿ ನೀರ. ಹೋಗಿ ನೀವು ಕುತ್ಕೋ ಹೋಗಿ ಸೋಫಾದ ಮೇಲೆ ಸುಮ್ಮನೆ ಕುತ್ಕೋ ಹೋಗಿ. ಏನು ಬೇಡ, ಸುಮ್ಕಿರಮ್ಮ, ನಾನೇ ತಗೊಂಬತ್ತೀನಿ ಹೋಗಿ ನೀರ. ನಾನೇನು ದಿನ ಹೇಳಲ್ ಕಣತ್ತೆ, ನೀರು ತಕೊಂಬ ಅಂತಾನ. ಯಾವತ್ತೋ ಒಂದಿನ ನನಗೂ ಜಾಸ್ತಿ ಬದುಕಿದ್ದಾಗ ಹೇಳ್ತೀನಿ ಅಷ್ಟೇ, ನೀರು ತಕೊಂಬ ಹೋಗಿ ಅಂತಾನ. ಅದಕ್ಕೆ ಇವ್ರು ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಏನು ಕೆಲಸ ಮಾಡಲ್ ಕಣತ್ತೆ. ಮನೆ ಥರನ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಟೀ ಕುಡಿತಾರೆ, ತಿಂಡಿ ತಿಂತಾರೆ, ಆಮೇಲೆ ಶಿರಾಕ್ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ, ಬ್ಯಾಂಕಿನ ತಕ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ, ಇಲ್ಲ ಅಂತಂದ್ರೆ ತೋಟ ತಕ ಹೋಗಿ ಬರ್ತಾರೆ. ಅಷ್ಟು ಬಿಟ್ರೆ ಏನು ಕೆಲಸ ಮಾಡಲ್ಲ ಕಣತ್ತೆ. ನಾನೇ ಎಲ್ಲ ಕೆಲಸ ಮಾಡ್ತೀನಿ, ಆದರೂ ಈ ಥರ ಸಿಟ್ಟಾಗ್ತದೆ ನೋಡತ್ತೆ ನನ್ನ ಮೇಲೆ. ಅಮ್ಮಣ್ಣಿ, ಅವನು ಹಂಗೆ ಸುಮ್ಕಿರು. ಅವನು ಒಂಥರ ಯಾವಳು ಸಿಡುಕ್ ಮೂತೇನ ಅವನು. ಸಿಟ್ಟು ಜಾಸ್ತಿ ಅವನಿಗೆ. ಬದುಕು ಬಾಳನು ಮೊದಲಿಂದಾನ ಅವನು ಮಾಡಿಲ್ಲ, ಅದಕ್ಕೆ ಅವ್ನು ಸೋಮಾರಿ ಹಾಕಿ ಕುಂತವನಿ. ನಾನು ಅವನ್ನ ಆಡ್ಸಾಡಕ್ಕೆ ಸೋಮಾರಿ ರಾಮಣ್ಣ ಅಂತೀನಿ. ಊರಾಗೆಲ್ಲ ಒಂದು ಮರ್ಯಾದೆ ರಾಮಣ್ಣ ಅಂದರೆ ನಾನು ಸೋಮಾರಿ ರಾಮಣ್ಣ ಅಂತೀನಿ. ತತ್ತನ್ ಸುಮ್ಕಿರು, ನೀರು ಹೋಗ್ಯಾವ ಇವಾಗ.